ಅರಣ್ಯ ಇಲಾಖೆಯನ್ನು ಒತ್ತುವರಿ ಮಾಡಿದ್ದಾರೆ. ಅದನ್ನು ಇಮಿಡಿಯೇಟ್ ಆಗಿ ಅರಣ್ಯ ಇಲಾಖೆಯವರು ಬಂದು ಅದನ್ನು ತೆರವುಗೊಳಿಸಬೇಕು. ಯಾಕೆಂತ ಹೇಳಿದ್ರೆ ಒಂದು ಬಡವ ಏನಾದ್ರು ಒಂದು ಮನೆ ಕಟ್ಟಿಗೆ ಹೋದ್ರೆ ಅದನ್ನು ತೆಗೆದು ಬಿಸಾಡ್ತಾರೆ ಈ ಅರಣ್ಯ ಇಲಾಖೆಯವರು. ಈಗ ಎಲ್ಲಿ ಹೋಗಿದ್ದಾರೆ ಅರಣ್ಯ ಇಲಾಖೆಯವರು? ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಲ್ಲಿ ಅರಣ್ಯ ಈ ಕಾಡಿನ ಮಧ್ಯದಲ್ಲಿ ನದಿಗೆ ಪೈಪ್ ಲೈನ್ ಹಾಕಿದ್ದಾರೆ. ಅವ್ರು ಎಲ್ಲಿ ಹೋದ್ರು? ಅವರು ಫಾರೆಸ್ಟ್ ಎಲ್ಲಿದ್ದಾರೆ, ರೇಂಜರ್ ಎಲ್ಲಿದ್ದಾರೆ? ತೆಗಿಲಿ ಅವನು. ಅದನ್ನು ಎಕರೆಗಟ್ಟಲೆ ಜಾಗ ಇದ್ದು ಇನ್ನು ಕೋಟಿ ಗಟ್ಟಲೆ ಹಣ ಉಂಟು ಇವ್ರ ಹತ್ರ. ಒಂದು ಪಾಪದ ಮನೆ ಕಟ್ಟಿದ್ರೆ ಅವನಿಗೆ ಅದಕ್ಕೆ ಬೆಲೆ ಇಲ್ವಾ? ಇದಕ್ಕೆ ಇವನು ಬಂದು ಒತ್ತುವರಿ ಮಾಡಿ ದೇವಸ್ಥಾನದ ಜಾಗ ಒಳಗೆ ಹಾಕಲಿಕ್ಕೆ ಬರ್ತಾ ಇದ್ದಾನೆ ಇವನು. ನಾವು ಬಿಡ್ಬೇಕು ಈಗ ಮಾಡಿದ್ರೆ. ನಾವು ಊರಿನವರಾಗಿ ನಾವು ಹೇಳ್ತಾ ಇದ್ದೇವೆ, ಫಿಲಿಪ್ಗೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ನೀನು ತಾಕತ್ತಿದ್ರೆ ಇನ್ನು ನಮ್ಮ ದೇವಸ್ಥಾನದ ತಂಟೆಗೆ ನೀನು ಬಂದ್ರೆ ನಿನ್ಗೆ ಏನಾದ್ರು ನೀನು ಅಂತೆಲ್ಲ ಅರ್ಥ ಉಂಟ ಸರ್. ಈಗ ನೋಡಿ ಬೋರ್ ತೆಗೆದ್ರೆ ಅವನಿಗೆ 3-4 ಬೋರ್ ತೆಗೆದಾಯ್ತು, ನೀರು ಸಿಗ್ಲಿಲ್ಲ. ಇಲ್ಲೊಂದು 5 ನೀರು ಸಿಕ್ಕಿಲ್ಲ. ಅದನ್ನು ಒಳಗೆ ಹಾಕ್ಬೇಕಂತ ವಿಷಯ ಅಷ್ಟೇ. ಅಲ್ಲೊಂದು ಅದನ್ನು ಅಲ್ಲಿ ಪೆಂಡಿಂಗ್ ಮಾಡಿದ್ದಾರೆ. ಅದು ಬೇಡ ಅಂತೇಳಿ ಕಟ್ಟೆ ಬೇಡ. ಒಂದು ವೇಳೆ ಸಮಸ್ಯೆ ಆದ್ರೆ ಇರಲಿ ಅದ ಅಂತೇಳಿ. ಯಾಕಂದ್ರೆ ಇದು ಅನ್ಯಾಯ ಅಲ್ಲ. ನೋಡಿ ಪೈಪ್ ಕಟ್ ಮಾಡಿ ಅವೊಂದು ಜಾಗ ಬೇಡ ನನಗೆ. ಅವೊಂದು ಜಾಗ ಬೇಡ, ದೇವಸ್ಥಾನದ ಜಾಗ ಎಲ್ ಬಂದು ಇಲ್ಲಿಗೆ ಬಂದಿದ್ದಾರೆ. ಅದರಿಂದ ನಾವು ಮತ್ತೆ ನಮ್ಮ ಸಂಘದ ಮತ್ತೆ ಇಲ್ಲಿಯ ಕಮಿಟಿ ಎಲ್ಲ ಊರಿನವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅವನ ಮೇಲೆ ಯಾರು ಫಿಲಿಪ್ ಅಂತ ಹೇಳುವವನು ಇದಕ್ಕೆ ಬಂದು ಒಳಗಡೆ ಬಂದು ಇದನ್ನು ಮುಟ್ಟಿದಾನ, ಅವನ ಮೇಲೆ ಎಫ್ಐಆರ್ ಆಗಬೇಕು ಅಂತ ನಾವು ಮೇಲಾಧಿಕಾರಿಗಳೆಲ್ಲ ತಿಳಿಸಿದ್ದೇವೆ. ಆದ್ರಿಂದ ಆ ಕ್ರಮವನ್ನು ಆದಷ್ಟು ಬೇಗ ಅಂದ್ರೆ 2-3 ಗಂಟೆಯ ಒಳಗೆ, ಇವತ್ತೇ 2-3 ಗಂಟೆಯ ಒಳಗಡೆ ಅವರು ಆ ಕಾನೂನನ್ನು ತಗೊಳ್ಳಿಲ್ಲ ಅಂತಾದ್ರೆ ಮುಂದಿನ ಕ್ರಮ ಇಡೀ ದೇಶದಲ್ಲಿ ಗೊತ್ತಿದೆ ನಿಮಗೆ ಏನು ಮಾಡ್ತದೆ ಹಿಂದುತ್ವ ಅಂತ ಹೇಳಿ. ಅದನ್ನು ನಾವು ಮಾಡಿ ತೋರಿಸ್ತೇವೆ. ಈ ದೇವಸ್ಥಾನ 1924 ನಮ್ಮ ಈಗ ಇದ್ದ ಕಟ್ಟಡ 1924 ಈಗ ಆಗಿತ್ತು. ಈಗ 3 ವರ್ಷ ಹತ್ರ ಆಗ್ತಾ ಇದೆ. ನಾವು 3-4 ವರ್ಷ ಹಿಂದೆ ಇದನ್ನು ಈಗ ನವೀಕರಣ ಮಾಡಬೇಕು, ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಒಂದು ನಾವು ನಮ್ಮ ಮೀಟಿಂಗ್ ಮಾಡಿ ನಾವು ಕೆಲಸ ಸ್ಟಾರ್ಟ್ ಮಾಡುವಂತೆ ನಾವು ಫೌಂಡೇಶನ್ಸ್ ಆಗಿದೆ. 2017 ಆಗಿದೆ ಫೌಂಡೇಶನ್ ಆಗಿದೆ. ಹೇಗೆ ಬರ್ತದೆ ಅದೆಲ್ಲ ಮತ್ತೆ ಪ್ರಾಬ್ಲಮ್. ಅದಕ್ಕೆ ಇವನು ತೊಂದರೆ ಮಾಡ್ಲಿಕ್ಕೆ ಬರ್ತಾನಂತಾದ್ರೆ ನಾವು ಇದನ್ನು ದೇವರನ್ನ ಹೇಳ್ತಾರೆ. ಅದು ಕೂಡ ನಮ್ಮ ಇಲ್ಲಿ ಇಷ್ಟೆಲ್ಲ ಬಲಿಷ್ಠವಾಗಿ ಇರುವಂತ ಕಲ್ಮಂಜದಲ್ಲಿ ಈ ಸಂಘಟನೆ ಎಲ್ಲ ಕಾರ್ಯಕರ್ತರು ಇಷ್ಟು ಬಲಿಷ್ಠವಾಗಿದ್ರು ನಿನಗೆ ಇಷ್ಟ ಅಹಂಕಾರ ಇದೆ ಅಂತಾದ್ರೆ ಇದನ್ನು ತಾಳ್ಮೆಯಲ್ಲಿ ಹೋಗಿ